ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ವಾರಿಯರ್ಸ್ ಆಗಿ ದುಡಿತಾ ಇರುವ ಆರೋಗ್ಯ ಇಲಾಖೆಯ ಹೊರಗುತ್ತಿಗೆ ನೌಕರರು ಇದೀಗ ಅತಂತ್ರವಾಗಿದ್ದಾರೆ. ವೇತನವನ್ನ ಹೆಚ್ಚಳ ಮಾಡುವಂತೆ ಆಗ್ರಹಿಸುವುದರ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೀದಿಗೆ ಇಳಿದು ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂತೆ ಸಾಂಕೇತಿಕವಾಗಿ ಧರಣಿ ಪ್ರತಿಭಟನೆಯು ಉಡುಪಿ ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಆವರಣದಲ್ಲಿ ನಡೆಯಿತು. ಪ್ರತಿಭಟನೆಯ ಕುರಿತು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಅವರು ಮಾತನಾಡಿ, ಸರ್ಕಾರವು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು. ಹಲವಾರು ವರ್ಷಗಳ ಬೇಡಿಕೆಯನ್ನ ಸಲ್ಲಿಸಿದ್ರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬೇಡಿಕೆಗಳು ಈಡೇರುವವರೆಗೆ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡಲು ಮುಂದಾಗಿದ್ದೇವೆ. ಕೊರೋನಾ ವಾರಿಯರ್ಸ್ ಆಗಿ ದುಡಿಯುತ್ತಿರುವ ನೌಕರರನ್ನ ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ. ಇವೆಲ್ಲವನ್ನ ಸರಿ ಮಾಡುವವರೆಗೂ ಸಂಘವು ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದರು. ಬಹುದಿನಗಳ ಬೇಡಿಕೆಯಾಗಿರ್ತಕ್ಕಂಥ ಸಮಾನ ಹುದ್ದೆಗೆ ಸಮಾನ ವೇತನ, ಸೇವಾ ಭದ್ರತೆಯನ್ನು ಕೊಡಿ, ಮತ್ತು ಯಾವುದು ಸೌಲಭ್ಯಗಳನ್ನು ನಾವು ಕೇಳ್ತಾ ಇಲ್ಲ, ನೀವು ಕಾಯಂ ಮಾಡಿ ಅಂತ ಕೇಳ್ತಾ ಇಲ್ಲ ನಮ್ಮ ನೌಕರರನ್ನು. ದಯವಿಟ್ಟು ಸಮಾನ ಹುದ್ದೆಗೆ ಸಮಾನ ವೇತನ ಕೊಡಿ. ಒಬ್ಬ ಸ್ಟಾಫ್ ನರ್ಸ್ 10,000 ರೂಪಾಯಿ ಸಂಬಳ ತಗೊಳ್ತಾಳೆ ಅಂತ ಹೇಳಿದರೆ ಇವತ್ತಿನ ಮಾರುಕಟ್ಟೆ ದಿನಸಿ ಸಾಮಾನುಗಳ ಬೆಲೆ ವಿಪರೀತವಾಗಿ ಏರ್ತಾ ಇದೆ. ಅದನ್ನು ಏರಿಸಲಿಕ್ಕಾಗ್ತದೆ. ಬಟ್ ನಿಮ್ಮದೇ ವ್ಯವಸ್ಥೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ನಮ್ಮ ಸಿಬ್ಬಂದಿಗಳನ್ನು ಸಂಬಳವನ್ನು ಏರಿಸಲಿಕ್ಕೆ ಆಗುವುದಿಲ್ಲ. ಇಂಥ ಸಂದರ್ಭದಲ್ಲಿ 15 ವರ್ಷಗಳ ನೋವನ್ನು ಈಗ ಸ್ಫೋಟಗೊಂಡಿದೆ. ನಮ್ಮ ನೌಕರರು ಅಳಲು ಒಂದೇ, ನಮಗೆ ಸಮಾನ ಹುದ್ದೆಗೆ ಸಮಾನ ವೇತನ ಕೊಡಿ, ಇಲ್ಲದಿದ್ದರೆ ನಾವು ಪ್ರಾಣ ಬಿಡಲಿಕ್ಕೂ ರೆಡಿಯಾಗಿದ್ದೇವೆ. ಸರ್ಕಾರ ಆ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ನೋವಿಗೆ ಒಂದು ಗೌರವಯುತವಾಗಿ ನಡೆಸಿಕೊಳ್ಳುತ್ತದೆ ಅಂತ ಭಾವಿಸಿಕೊಂಡಿದ್ದೇವೆ. ನಾಳೆ ಆದಿತ್ಯವಾರವಿದೆ. ನಾಡ್ದು ನಾವು ಯಾವ ರೀತಿಯಲ್ಲಿ ಮುಷ್ಕರ ಮಾಡಬೇಕು ಅನ್ನೋದನ್ನು ರಾಜ್ಯ ಸಂಘದ ನಿರ್ದೇಶನ ಪಾಲಿಸಿಕೊಂಡು ಮುಷ್ಕರವನ್ನು ಮಾಡ್ತೇವೆ. ದಯವಿಟ್ಟು ಹೊರಗುತ್ತಿಗೆ ನೌಕರರ ಮಹಿಳಾ ಘಟಕದ ಉಪಾಧ್ಯಕ್ಷೆ ಸೌಮ್ಯಶ್ರೀ ಮಾತನಾಡಿ, ನಮ್ಮ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು. ಇಲ್ಲವಾದಲ್ಲಿ ಎಷ್ಟು ದಿನವಾದರೂ ನಮ್ಮ ಹೋರಾಟವನ್ನ ಮುಂದುವರಿಸುತ್ತೇವೆ. ಸರ್ಕಾರ ಎಚ್ಚೆತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೇಳಿದರು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ, ಆಮೇಲೆ ನಮ್ಮ ಕೆಲಸಕ್ಕೆ ಭದ್ರತೆಯನ್ನು ನೀಡಿ. ಇದು ನಾವು ಕೇಳಲೇಬಾರದ ಯಾವುದೇ ಬೇಡಿಕೆಯನ್ನು ನಾವು ಇಡಲಿಲ್ಲ. ನಮಗೆ ಕೊಡಬೇಕು, ನಮ್ಮ ಜೀವನ ಮಟ್ಟ ಸುಧಾರಿಸಬೇಕಂತ ಹೇಳಿದರೆ ಇದು ನಮಗೆ ಬೇಕೇ ಬೇಕು. ನಾವು 10 ವರ್ಷದ ಹಿಂದೆ ಸೇರಿದಾಗ ಏನು ಸಂಬಳ ಒಂದು 6,000ಕ್ಕೆ ಸೇರಿದ್ವಿ. ಈಗ 10 ವರ್ಷದ ನಮ್ಮದು ಸರ್ವಿಸ್ ಆದರೂ ಕೂಡ ಬರೀ 11,500ಕ್ಕೆ ನಾವೇನು ದುಡಿತಾ ಇದ್ದೇವೆ. ಇದರಿಂದ ಈಗ ನಮ್ಮ ಈ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ಮಾರ್ಕೆಟಿಗೆ ಹೋಗಲಿ, ಯಾವುದರದೇ ಬೆಲೆ ಕೇಳಿದರೂ ಕೂಡ ನಮ್ಮ ಈ ಸಂಬಳಕ್ಕೆ ನಮಗೆ ಜೀವನ ಮಟ್ಟ ಸುಧಾರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಮಕ್ಕಳನ್ನು ನಾವು ಒಳ್ಳೆ ಓದಿಸ್ಬೇಕು, ನಮ್ಮ ಕುಟುಂಬ ಒಳ್ಳೇದು ಬರಬೇಕಾದ್ರೆ ನಾವು ಈ ಮುಷ್ಕರಕ್ಕೆ ಇಳಿಯೋದು ಅನಿವಾರ್ಯವಾಗಿದೆ. ಆದ್ದರಿಂದ ನಾವು ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ನಮ್ಮ ಜೀವ ಹೋದರೂ ಸಹ ನಮ್ಮೆಲ್ಲರ ನೌಕರರ ಕೂಗು ಒಂದೇ, ನಮ್ಮ ಜೀವ ಇಲ್ಲೂ ಹೋದರೂ ತೊಂದರೆ ಇಲ್ಲ. ನಾವು ಈ ಸ್ಟ್ರೈಕಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ. ಇದೇ ಸಂದರ್ಭ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ್ ಬಾಬುರವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಮನವಿಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ದಿನಕರ್ ಬಾಬು, ಸರ್ಕಾರದ ಗಮನಕ್ಕೆ ತಂದು ಆದಷ್ಟು ಬೇಗ ಇವರ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾಡುತ್ತೇವೆ. ಮಾತ್ರವಲ್ಲದೆ ಶಾಸಕರ ಗಮನಕ್ಕೆ ತಂದು ಪರಿಹಾರ ಒದಗಿಸುವ ಪ್ರಯತ್ನವನ್ನ ಮಾಡ್ತೇವೆ ಎಂದು ಹೇಳಿದರು. ಇವರ ಸೇವೆ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಇವರ ಕೋವಿಡ್ ಬರೋ ಮುಂಚೆಲೂ ಕೂಡ ಇವರ ಸೇವೆ, ನಮ್ಮ ಏನು ಆರೋಗ್ಯ ಇಲಾಖೆಯಲ್ಲಿ ಉತ್ತಮ ಸೇವೆಯನ್ನು ಕೊಟ್ಟಿದ್ರು. ನಮ್ಮ ಕೋವಿಡ್ ಸಂದರ್ಭದಲ್ಲಿ ಕೂಡ ಇವರ ಸೇವೆಯನ್ನು ಅತ್ಯಂತ ಸ್ಮರಣೀಯವಾದದ್ದು. ಇವರ ಸೇವೆ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವರಿಗೆ ಯಾವ ಸರ್ಕಾರದಿಂದ ಸವಲತ್ತು ಸಿಗಬೇಕು, ಇವರ ಹೋರಾಟಕ್ಕೆ ಸರ್ಕಾರದಂತಲ್ಲಿ ಮಾತಾಡಿ ಅದಕ್ಕೆ ಸಿಗುವ ಅದರ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಖಂಡಿತ ಇದರ ಸಮಸ್ಯೆಗಳು ನನಗೆ ಗೊತ್ತಿದೆ. ನಾನು ಕೂಡ ಒಬ್ಬ ಗುತ್ತಿಗೆ ಇದರಲ್ಲಿ ಕೆಲಸ ಮಾಡಿ ಬಂದವ. ಖಂಡಿತ ಇವರ ಒಂದು ಇದಕ್ಕೆ ಸ್ಪಂದಿಸುವ ಕೆಲಸವನ್ನು ನಾವೆಲ್ಲರೂ ಉಡುಪಿ ಜಿಲ್ಲೆಯ 5 ಶಾಸಕರು, ನಮ್ಮ 2 MP ಮತ್ತು ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಮೂಲಕ ಇವರ ಮನವಿಗೆ ಸ್ಪಂದನೆ ನೀಡುವ ಕೆಲಸವನ್ನು ನಾವು ಮಾಡ್ತೇವೆ.
ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಗುರುರಾಜ್, ಕಾರ್ಕಳ ವಲಯ ಉಪಾಧ್ಯಕ್ಷ ಡಾಕ್ಟರ್ ರೂಪಕ್ ನಾಗರಾಜ್, ಖಜಾಂಚಿ ಗಿರೀಶ್ ಕಡ್ಡಿಪುಡಿ, ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.